Last. 5166. ಸರಿಯಾಗಿ ವಾಕ್ ಮಾಡಿದ್ದೀನಿ ಎಲ್ಲರೂ. ಸರಿಯಾಗಿ ವಾಕ್ ಮಾಡಿ. ಮತ್ತೆ ಸರಿಯಾಗಿ ವಾಕ್ ಮಾಡಿ. ಆನ್ ಯುವರ್ ಮಾರ್ಕ್. Below 14 girls, discus. Below 17 boys, 1500. Hammer, pole vault. Below 17 girls, 1500 meter finals. Triple jump, 100 meter hurdles. ಸರಿಯಾಗಿ 8 ಗಂಟೆಗೆ ನಡೆಯಲಿದೆ. ಎಲ್ಲ ಕ್ರೀಡಾಪಟುಗಳ ಗಮನಕ್ಕೆ ಅದಕ್ಕೆ ಸರಿಯಾಗಿ ನಿರ್ಣಾಯಕ ಕೂಡ ನಮ್ಮೊಂದಿಗೆ ಸಹಕರಿಸಬೇಕು. ಬೆಳಗ್ಗೆ ಈಗಾಗಲೇ 7:45 ಇನ್ನು 15 ನಿಮಿಷದಲ್ಲಿ ಸ್ಪರ್ಧೆಗಳು ಪ್ರಾರಂಭವಾಗಿದೆ. ಸರಿಯಾಗಿ 3 ಗಂಟೆಗೆ ಸಮಾರೋಪ ಸಮಾರಂಭ ಜರುಗಲಿದೆ. ಅವುಗಳು ಉಪಹಾರ ಮತ್ತು ಭೋಜನ ವ್ಯವಸ್ಥೆಯಲ್ಲಿ ಭಾಗವಹಿಸಿದ್ದೀರಿ. ಅಲ್ಲಿಗೆ ತೆರಳಿ ಸರಿಯಾಗಿ 8:30ಕ್ಕೆ ಬೆಳಗಿನ ಉಪಹಾರ ವ್ಯವಸ್ಥೆ ನಾವು ಮಾಡಲಾಗಿದೆ. ಅಲ್ಲಿಗೆ ತೆರಳಬೇಕು ಅಂತ ಹೇಳ್ಕೊಳ್ತಾಯಿದ್ದೇನೆ. 8:00ಗೆ ಮತ್ತೆ ಸ್ಪರ್ಧೆಗಳಿವೆ. ಕ್ರೀಡಾಪಟುಗಳು ಬೆಳಗಿನ ಉಪಹಾರವನ್ನು ಸೇರಿಸಿಕೊಳ್ಳಿ. ಜೊತೆಗೆ ನಿರ್ಣಾಯಕರು ಕೂಡ ಸರಿಯಾಗಿ 69 ಫೆಲೋ ರೌಂಡ್ 69 7 ರೌಂಡ್ 11 ರೌಂಡ್ ಹೈಸ್ಕೂಲ್ ವಿಭಾಗದ ಹುಡುಗರ ಯಾಮರಸತ ಮತ್ತು ಹುಡುಗಿಯರ ಟ್ರಿಪಲ್ ಜಂಪ್ ಎರಡು ಸ್ಪರ್ಧೆಗಳು ಏಕಕಾಲದಲ್ಲಿ ಪ್ರಾರಂಭಗೊಳ್ಳಲಿದೆ. ಟ್ರಿಪಲ್ ಜಂಪಿನ ಇವರ ಗಮನಕ್ಕೆ ಸರಿಯಾಗಿ 8 ಗಂಟೆಗೆ ಈ ಸ್ಪರ್ಧೆ ಪ್ರಾರಂಭಗೊಳ್ಳಲಿದೆ. ಇನ್ನು ಯಾಮ ಎಸೆತ ವಿಭಾಗದಲ್ಲಿ ಶ್ರೀ ಬಿಷಪ್ ಪಾಲಿಕಾರ್ಪಸ್ ಪ್ರೌಢಶಾಲೆ ಮೊದಲೇ ಸಂತೋಷ್, ಶ್ರೀ ಭಾರತಿ, ಅಲಂಕಾರ, ಅಕ್ಷಯ್ ಹುಡುಗಿಯರ 100 ಮೀಟರ್ ಇಷ್ಟು ಸ್ಪರ್ಧೆಗಳು ಸರಿಯಾಗಿ 8 ಗಂಟೆಗೆ ಪ್ರಾರಂಭಗೊಳ್ಳಲಿದೆ. ಸಂಬಂಧಪಟ್ಟ ನಿರ್ಣಾಯಕರು ಮತ್ತು ಸ್ಪರ್ಧಾಳುಗಳು ಗಮನಿಸಬೇಕು. ಸ್ಟೂವರ್ಟ್ಸ್ ಪಡಿತರಲ್ಲಿ ಅಲ್ಲಿ ತಮ್ಮ ವೆರಿಫಿಕೇಶನ್ ಕೊಡಬೇಕು ಅಂತ ಕೇಳ್ಕೊಳ್ತಾಯಿದ್ದಾರೆ. ಮತ್ತೊಮ್ಮೆ ಸ್ಪೀಕರ್ ಈಗಾಗಲೇ ಕ್ರೀಡಾಪಟುಗಳಿಗೆ ನಿನ್ನೆ ಹೆಚ್ಚಿನ ಮನವಿಗಳು ನಾವು ಜನರಾಗಿ ಟೆಸ್ಟ್ ನಂಬರ್ ಕೊಡ್ತಾರೆ. ಈ ನಂಬರನ್ನು ನಿನ್ನೆ ನೀಡಲಾಗಿದೆ. ಅದೇ ನಂಬರ್ಗೆ ಇವತ್ತು ಕೂಡ ಉಪಯೋಗಿಸತಕ್ಕದ್ದು ಯಾವುದೇ ಕಾರಣಕ್ಕದನ್ನು ಮರೆತು ಬರುವುದಿಲ್ಲ. ನಿನ್ನೆ ಅದನ್ನು ಪಡೆದುಕೊಂಡ ಸ್ಪರ್ಧಾಳುಗಳು ಇವತ್ತು ನೋಂದಣಿ ಭಾಗದಲ್ಲಿ ತಮ್ಮ ನಂಬರನ್ನು ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾರೆ.
6 round. 60-36 ಲಾಸ್ಟ್ ಫೈನಲ್ 11 ಲಾಸ್ಟ್ 4 ರೌಂಡ್ ಸರಿ 61-40 ಲಾಸ್ಟ್ 4 ರೌಂಡ್ ಬಂದ್ರ ನೀಲ ಮತ್ತೊಂದು ಶ್ರೀಮತಿ ವನಜಾ ಮಾಡಬೇಕು 8 ತುಂಬಾ ವರ್ಕ್ ಬೇಕಾಗ್ತದೆ ಅವರಿಗೆ ಸಮಸ್ಯೆ ಆಗ್ತಾಯಿತ್ತು ನಮಗೆ ಬೆಳಿಗ್ಗೆ ಕೊಡ್ತಾರೆ ಯಾರು ಕೂಡ ಆರ್ಬರ್ ಅಂತ ಹೇಳಿಯಾಗಿದೆ ಮತ್ತು ಮುಂದುವರಿಸಿಕೊಂಡು ನಾವು ಅದರ ಬಗ್ಗೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಯಾರು ಕೂಡ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ This is the time for below 30 girls to discuss.
ಪ್ರಾಥಮಿಕ ವಿಭಾಗದ ಬಾಲಕರ ಮತ್ತು ಬಾಲಕಿಯರ 200 ಮೀಟರ್ ಇದು ಲಾಂಗ್ ಟರ್ನ್ ಕೊಡ್ತಾ ಇದ್ದೇವೆ. ವೇದಿಕೆಯಾಗಿ ಲಾಂಗ್ ಹುಡುಗಿಯರ ವಿಭಾಗದ ಲಾಂಗ್ ಟರ್ನ್ ದಯವಿಟ್ಟು ಒಮ್ಮೆ ವೇದಿಕೆಗೆ ಬನ್ನಿ. ಮತ್ತು ನಿರಂಜನ್ ಬೆತ್ತನಿ ಕ್ರೀಡಾಪಟುಗಳು ತಕ್ಷಣ ವಿಶ್ವಾಸಗಳು ರಿಪೋರ್ಟ್ ಮಾಡಿಕೊಳ್ಳಿ. ಶಾರ್ಟ್ ಮತ್ತು ಎಚ್ಚರದಿಂದ ಬಾಲಕರ ಗುಂಪು ಹಾಗೂ ಬಾಲಕಿಯರ ಎಚ್ಚರದಿಂದ ನಾವು ಪ್ರಥಮ ನೀಡುತ್ತಿದ್ದೇವೆ. ತಕ್ಷಣ ರಿಪೋರ್ಟ್ ಮಾಡಿಕೊಳ್ಳಿ. ಹದಿನಾಲ್ಕನೇ ವಯೋಮಾನದ 8ನೇ ತರಗತಿ ವಿಭಾಗದ ಬಾಲಕಿಯರ ಚಕ್ರ ಎಸೆತ ವಿಭಾಗದ ವಿದ್ಯಾರ್ಥಿಗಳನ್ನ ಅಭಿನಂದಿಸುವ ಶೋಧ ನವೀನ್ ರೈ ಇವರನ್ನ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವ ಮೊಹಮ್ಮದ್ ಮುಬಿ ಕೈಮೀಟರ್ ಮೀಡಿಯಂ ಸ್ಕೂಲು ಪುತ್ತೂರು ಅವನ ID ಕಾರ್ಡ್ ಇದ್ದಿದೆ. ಎಲಿಜಿಬಿಲಿಟಿ ಫಾರ್ಮ್ ಫಾಲೋ ಮಾಡಿದೆ. ಮೊಹಮ್ಮದ್ ಮುಬಿ ಕೈಮೀಟರ್ ಪುತ್ತೂರು. ಡಾಕ್ಟರ್ ಪುರಿಯ ನಿರ್ದೇಶಕರು ಸರ್ಕಾರಿ ಘಟ್ಟಪಾಡಿ ಸರ್ ವೇದಿಕೆ ನಿಂತರು. 14ನೇ ವಯೋಮಾನದ 8ನೇ ತರಗತಿ ವಿಭಾಗದ ಬಾಲಕಿಯರ ಚಕ್ರ ಎಸೆತ ಸ್ಪರ್ಧೆಯಲ್ಲಿ ವಿಜೇತರು ರೂಪಿಕಾ ದುರ್ಗಾಂಬ ಪ್ರೌಢಶಾಲೆ ಅಲಂಕಾರ. ಶ್ರೇಯಸ್ ನಿಮ್ಮ ಸ್ಟೂಡೆಂಟ್ ಈ ತನಕ ಬರಲಿಲ್ಲ. ದಟ್ಟು ಉಪಸ್ಥಿತಿ ಅಥವಾ ಅನುಪಸ್ಥಿತಿ ಬೆಳ್ಳಿಯ ಪದಕ ಮತ್ತು ಪ್ರಶಸ್ತಿ ಪತ್ರ. ಪ್ರಥಮ ಸ್ಥಾನ ಸುಪ್ರಿಯಾ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗೋಪಿನಂಗಡಿ ಚಿನ್ನದ ಪದಕ ಮತ್ತು ಪ್ರಶಸ್ತಿ ಪತ್ರ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕ ಮತ್ತು ಬಾಲಕಿಯರ 200 ಮೀಟರ್ ಓಟಕ್ಕೆ ಕೊನೆ ಕುಟ್ರುಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಮೋಹನಗೌಡ ಕೆರೆಕೋಳಿ ತಾವು ಕೂಡ ಈ ಕ್ರೀಡಾಕೂಟಕ್ಕೆ ಆಧಾರದ 17ರ ವಯೋಮಾನದ ಪ್ರೌಢಶಾಲಾ ವಿಭಾಗದ ಬಾಲಕರ ಹ್ಯಾಮರ್ ಥ್ರೋ ಕೃಷ್ಣ ವಿವೇಕಾನಂದ ಪ್ರಣಾಮ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಣಿಯೂರು, ಜೋಶಿ ಬನ್ನಾಡಿ ಸರ್ಕಾರಿ ಪ್ರೌಢಶಾಲೆ ಕೊಡಾಲು. ಅದೇ ರೀತಿಯಾಗಿ ನರೇಂದ್ರ ಇವರು ನಮ್ಮ ಪುತ್ತೂರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಶಿಕ್ಷಕರಾಗಿರುವ ನರೇಂದ್ರ ಉತ್ತಮ ಉದ್ಘೋಷಕ. ಅದೇ ರೀತಿ ಈ ಒಂದು ಕ್ರೀಡಾಕೂಟದಲ್ಲಿ ಶ್ರೀ ರಾಮಣ್ಣ ಕೊಣಾಲ್ ಹೌದು ಸೆಕೆಂಡ್ ಎಲ್ಲ ಈಡ್ಸಿ ಶ್ರೀ ಭಾರತ್ ಶಾಲೆ ಲೇ ನಂಬರ್ 3 1088 ಮೊಹಮ್ಮದ್ ಶಾನ್ ಆಧಾರದ ಸ್ವಾಗತ ಕೊಡ್ತಾ ಇದ್ದಾರೆ. ಲೇ ನಂಬರ್ 5 1086 ಸಫ್ವಾನ್ ಬೆತನಿ ಪುತ್ತೂರು. ಆಗ್ತದೆ ಡಿಸ್ಕ್ವಾಲಿಫೈ ಆಗ್ತಾ ಇದ್ದಾರೆ ಮಕ್ಕಳು. ಎದ್ದೇಳಿ ನೋಡೋ ಮಕ್ಕಳೇ, ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೀವು ಮಾತಾಡಬೇಡಿ ಯಾವತ್ತು, ದಯವಿಟ್ಟು ಪ್ಲೀಸ್.
ಸೈಂಟ್ ಮೇರೀಸ್ ಕುಪ್ಪಿನಂಗಡಿ, ಯಾಮಿನಿ ಸೈಂಟ್ ಮೇರೀಸ್ ಮರದಾಳ, ಸಿಂಚನ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು, ಇಂಚರ ಎಂಎಸ್ ಸೈಂಟ್ ಮೇರೀಸ್ ಉಪ್ಪಿನಂಗಡಿ, below 17 girls adult ಗಮನಿಸಿ ಇಲ್ಲಿ ಮತ್ತೊಮ್ಮೆ 17ರ ವಯೋಮಾನ ಪ್ರೌಢಶಾಲಾ ವಿಭಾಗದ ಬಾಲಕಿಯರ ಬುದ್ಧ ಚಿಕಿತ್ಸಾ ವಿಜಯ ತುಕ್ಕುಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ಕ್ರೀಡಾಕೂಟವನ್ನ ಸಂಘಟಿಸಬೇಕು ಅನ್ನುವ ಚಿಂತನೆ ಮೂಡಿದಾಗ ಮುಕ್ತಾಯ